ಕರಾವಳಿ ದೇವರ ನಾಡು. ಇಲ್ಲಿನ ದೈವಾರಾಧನೆ, ನಾಗಾರಾಧನೆ, ದೇವರ ಆರಾಧನೆಗಳು ಒಂದಕ್ಕೊಂದು ಭಿನ್ನ, ವೈವಿಧ್ಯಮಯ ಪೂರ್ಣ. ಕರಾವಳಿಯ ಪ್ರತಿ ದೇಗುಲಗಳ ಹಿಂದೆ ಅದರದ್ದೇ ಆಗಿರುವ ಇತಿಹಾಸವಿದೆ. ಇದೀಗ ಬ್ರಹ್ಮಕಲಶೋತ್ಸವ ಸಂಭ್ರಮದಲ್ಲಿ ಪಾವಂಜೆ ಗಣಪತಿ ಕ್ಷೇತ್ರವಿದೆ. ಬನ್ನಿ ಈ ಕುರಿತ ವಿಶೇಷ ವರದಿ ನೋಡ್ಕೊಂಡು ಬರೋಣ. ತುಳುನಾಡಿನ ಕೈಲಾಸ ಎಂದೇ ಪ್ರಸಿದ್ಧಿಯನ್ನು ಪಡೆದ ಪಾವಂಜೆಯ 4 ಚೌಕ ಗ್ರಾಮದ ಇತಿಹಾಸ ಪ್ರಸಿದ್ಧ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ನೂತನ ಧ್ವಜಸ್ತಂಭಕ್ಕೆ ತೈಲಾಜಿವಾಸ ನಡೆಯಿತು. ಬ್ರಹ್ಮಕಲಶೋತ್ಸವದ ಪೂರ್ವಭಾವಿಯಾಗಿ ಈ ಧಾರ್ಮಿಕ ಕಾರ್ಯಕ್ರಮಗಳು ದೇವಳದ ಜೀರ್ಣೋದ್ಧಾರ ಕಾರ್ಯ ಭರದಿಂದ ಸಾಗ್ತಾ ಇದೆ. 12 ವರ್ಷಗಳಿಗೊಮ್ಮೆ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ನೆರವೇರಬೇಕು ಎನ್ನುವುದು ವಾಡಿಕೆ. ಆದರೆ ಈ ದೇವಸ್ಥಾನ ಕಳೆದ 21 ವರ್ಷಗಳ ಬಳಿಕ ಬ್ರಹ್ಮಕಲಶೋತ್ಸವವನ್ನ ಕಾಣ್ತಾ ಇದೆ. ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಜೀರ್ಣೋದ್ಧಾರ ಕಾರ್ಯಗಳು ನಡೀತಾ ಇದೆ. ಶ್ರೀ ಗಣಪತಿ ದೇವರ ಎದುರಿನ ಮಂಟಪ ನವೀಕರಣ, ಧ್ವಜಸ್ತಂಭ ಮತ್ತು ಅದಕ್ಕೆ ತಾಮ್ರದ ಹೊದಿಕೆ, ಸೇವಾ ಕೌಂಟರ್ ನವೀಕರಣ, ಗರ್ಭಗುಡಿಯ ಸುತ್ತ ಹೊರಾಂಗಣದ ಹಾಸುಕಲ್ಲಿನ ನವೀಕರಣ, ಪಾಕಶಾಲೆ ಮತ್ತು ಭೋಜನ ಶಾಲೆ ನವೀಕರಣ, ಶ್ರೀ ರಕ್ತೇಶ್ವರಿ ಗುಡಿಯ ಪುನರ್ ನಿರ್ಮಾಣ, ನಾಗನಕಟ್ಟೆ, ವಸಂತ ಮಂಟಪ, ದೇವಸ್ಥಾನದ ಪೂರ್ವದ ಗೋಪುರ ದುರಸ್ತಿ ಮತ್ತು ನವೀಕರಣ ಇತ್ಯಾದಿ ನಡೆಯಲಿದೆ. ನವೆಂಬರ್ 20ರ ಬಳಿ ಧ್ವಜಸ್ತಂಭ ನಿಲ್ಲಿಸುವ ಕೆಲಸವನ್ನ ಮಾಡಲಿದ್ದೇವೆ ಎನ್ನುತ್ತಾರೆ ಕ್ಷೇತ್ರದ ಅರ್ಚಕರು. ಪಾವಂಜೆ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದ ಧ್ವಜಸ್ಥಾಪನೆಯ ನೂತನ ಧ್ವಜಸ್ಥಾಪನೆಯ ಪೂರ್ವಭಾವಿಯಾಗಿ ತೈಲಾದಿವಾಸ ಪ್ರಕ್ರಿಯೆ, ಲೌಕಿಕವಾಗಿ ತೈಲಾದಿವಾಸ ಪ್ರಕ್ರಿಯೆ, ಇನ್ನು ಧಾರ್ಮಿಕವಾದಿ ಅಧಿವಾಸಗಳು ಬೇರೆ ಉಂಟು. ಇವತ್ತು ಆ ವೈಜ್ಞಾನಿಕವಾಗಿ ಆ ಮರಗಳೆಲ್ಲ ಕೆತ್ತಿ ಅದನ್ನು ನಿರ್ಮಿಸುವ ಕಾಲದಲ್ಲಿ ಏನಾದರೂ ಸ್ವಲ್ಪ ಅದರ ಒಂದು ಬಲಹೀನತೆಗೆ ಏನಾದರೂ ಒಂದು ಡಿಫೆಕ್ಟ್ ಇದ್ದರೆ ಕೂಡ ಇವತ್ತು ತೈಲಾದಿವಾಸದಿಂದ ಅದನ್ನು ಎಣ್ಣೆ ಎಲ್ಲ ಎಳ್ಕೊಂಡು ಪೌಷ್ಟಿಕವಾಗಿ ಅದು ಹೇಗಾಗುತ್ತೆ, ನಮ್ಮ ದೇಹಕ್ಕೆ ನಮ್ಮ ಎಣ್ಣೆಯ ಒಂದು ಅವಶ್ಯಕತೆ ಹೇಗೆ ಉಂಟು ಹಾಗೆ ಇವತ್ತು ಆ ಧ್ವಜಸ್ತಂಭವನ್ನು ತೈಲಾದಿವಾಸ ಅಂತ ಭಕ್ತರೆಲ್ಲ ಕೂಡಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡಿದ್ದೇವೆ. ಇದನ್ನು ತೈಲಾದಿವಾಸವನ್ನಾಗಿ ಮಾಡಿ ಆಮೇಲೆ ಪುನಃ ಅದನ್ನು ಸ್ವಚ್ಛಗೊಳಿಸಿ ನವೆಂಬರ್ 20ರ ನಂತರ ಅಂದರೆ ಶುಕ್ರಮೂರ್ಜ ಮುಗಿದ ನಂತರ ಧ್ವಜವನ್ನು ಪ್ರತಿಷ್ಠೆಗೋಸ್ಕರ ಪೂರ್ವಭಾವಿಯಾಗಿ ಅದನ್ನು ನಾವು ಧ್ವಜಸ್ತಂಭದಲ್ಲಿ ನಿಲ್ಲಿಸುವಂಥ ಪ್ರಕ್ರಿಯೆಯನ್ನು ಮಾಡಲಾಗುತ್ತದೆ. ಜನವರಿ 19ರಿಂದ 21ರವರೆಗೆ ಬ್ರಹ್ಮಕಲಶೋತ್ಸವ ನಡೆಸಲು ನಿರ್ಧಾರವನ್ನ ಮಾಡಿದ್ದು, ಪೂರ್ವಭಾವಿ ಕೆಲಸಗಳು ತ್ವರಿತಗತಿಯಿಂದ ನಡೀತಾ ಇದೆ. ಇನ್ನೊಂದು ತಿಂಗಳಲ್ಲಿ ಪೂರ್ಣ ಹಂತಕ್ಕೆ ಬರಲಿದೆ. 22 ವರ್ಷಗಳ ಬಳಿಕ ನಮ್ಮ ಕ್ಷೇತ್ರ ಬ್ರಹ್ಮಕಲಶೋತ್ಸವದ ಸಂಭ್ರಮದಲ್ಲಿ ಇದೆ ಎನ್ನುತ್ತಾರೆ ಸಮಿತಿಯ ಪ್ರಮುಖರು. ವರ್ಷಗಳ ಇತಿಹಾಸ ಇರುವಂತಹ ಪಾವಂಜೆ ಗ್ರಾಮದಲ್ಲಿರುವಂತಹ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರ ಬ್ರಹ್ಮಕಲಶೋತ್ಸವದ ಸಿದ್ಧತೆಯಲ್ಲಿ ನಾವೆಲ್ಲ ಇದ್ದೇವೆ. ಬರುವ ಜನವರಿ 19 20 ನಡೆಯುವ ಬ್ರಹ್ಮಕಲಶೋತ್ಸವಕ್ಕೆ ಭಕ್ತರು ಕಾತುರದಿಂದ ಕಾಯ್ತಾ ಇದ್ದಾರೆ. ತಮ್ಮ ದೇಣಿಗೆಯನ್ನು ಕೊಟ್ಟು ತಮ್ಮ ಸೇವೆಯನ್ನು ಕೊಡುವ ಮೂಲಕ ವಿಶೇಷವಾದ ಸಹಾಯವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಧ್ವಜಸ್ತಂಭ ಹಾಗೂ ಗಣಪತಿ ದೇವರ ಗುಡಿ ಎದುರುಗಡೆ, ಹಾಗೆ ರಕ್ತೇಶ್ವರಿ ದೇವರದು, ಹಾಗೆ ನಾಗದೇವರು, ಇದಕ್ಕೆಲ್ಲ ಪುನರ್ ನವೀಕರಣದೊಂದಿಗೆ ಕೆಲಸಗಳು ಈಗಾಗಲೇ ಪ್ರಾರಂಭ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಸಾಧಾರಣ ಪೂರ್ಣ ಹಂತಕ್ಕೆ ಬರಲಿಕ್ಕಿದೆ. ಅದರೊಂದಿಗೆ ಈ 4 ಗ್ರಾಮಸ್ಥರ ಚೌಕದ ಬಹುದಿನದ ಆಶೆ ನೆರವೇರಲಿಕ್ಕಿದೆ. 22 ವರ್ಷಗಳ ದೀರ್ಘ ಸಮಯದ ನಂತರ ನಾವಿಂದು ಬ್ರಹ್ಮಕಲಶೋತ್ಸವ ಸಂಭ್ರಮದಲ್ಲಿದ್ದೇವೆ. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯು ದೇವಸ್ಥಾನದಲ್ಲಿ ಅಭಿವೃದ್ಧಿ ಮತ್ತು ಬ್ರಹ್ಮಕಲಶೋತ್ಸವ ನಡೆಸುವ ಬಗ್ಗೆ ಕಾರ್ಯತತ್ಪರರಾಗಿದ್ದು, ಪ್ರಶ್ನಾಮುಖಿ ಚಿಂತನೆಯಲ್ಲಿ ಕಂಡುಕೊಂಡಂತೆ ಪ್ರಾಯಶ್ಚಿತ್ಯಾದಿ ಕಾರ್ಯಗಳನ್ನು ಪೂರೈಸಲಾಗಿದೆ. ಮುಂಬರುವ ಜನವರಿಯಲ್ಲಿ ಬ್ರಹ್ಮಕಲಶೋತ್ಸವ ನಡೆಯಲಿದ್ದು, ನಾವೆಲ್ಲರೂ ದೇವರ ಕಾರ್ಯಕ್ಕೆ ಕೈ ಜೋಡಿಸಬೇಕಾಗಿದೆ. ನಿಶಾಂತ್ ಶೆಟ್ಟಿ, ಕಿಲೆಂಚೂರು, ನಮ್ಮ ಕುಡ್ಲ ನ್ಯೂಸ್ 2027 ಮುಲ್ಕಿ.